ವಿಜಯಪುರ ಜಿಲ್ಲೆಯಲ್ಲಿ ಬ್ಲಾಕ್ ಫಂಗಸ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ 67 ಬ್ಲಾಕ್ ಫಂಗಸ್ ಪ್ರಕರಣಗಳು ದೃಢಪಟ್ಟಿದ್ದು 7 ಜನ ಬ್ಲಾಕ್ ಫಂಗಸ್ನಿಂದ ಗುಣಮುಖರಾಗಿದ್ದಾರೆ ಎಂದು ವಿಜಯಪುರದ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ತಿಳಿಸಿದ್ದಾರೆ. ಇನ್ನು ಬ್ಲಾಕ್ ಫಂಗಸ್ಗೆ ಚಿಕಿತ್ಸೆ ನಡೆಯುತ್ತಿದ್ದ ಸರ್ಕಾರದಿಂದ ಸೂಚಿಸಲಾಗಿರುವ ಡ್ರಗ್ಸ್ ಬರಬೇಕಾಗಿದೆ. ಆದ್ದರಿಂದ ರೋಗಿಗಳಿಗೆ ನಾರ್ಮಲ್ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಮ್ಮ ಜಿಲ್ಲೆಯ ವೈದ್ಯರುಗಳಿಗೆ ಬೆಂಗಳೂರಿನ ತಜ್ಞ ವೈದ್ಯರುಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಿಕಿತ್ಸೆಯ ಬಗ್ಗೆ ಇದ್ದ ಸಂಶಯಗಳನ್ನು ಬಗೆಹರಿಸಿ ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಬ್ಲಾಕ್ ಫಂಗಸ್ ಕೇಸಸ್ಗೆ ನಾವು ಬಂದರೆ ಸುಮಾರು 67 ಕೇಸಸ್ ರಿಪೋರ್ಟ್ ಆಗಿದೆ ನಿನ್ನೆ ಈವ್ನಿಂಗ್ವರೆಗೆ. ಸೊ 67 ಕೇಸಸ್ನಲ್ಲಿ ರಿಕವರ್ ಆಗಿ ಡಿಸ್ಚಾರ್ಜ್ ಆಗಿರುವುದು ಒಂದು 7 ಕೇಸಸ್ ಇದಾವೆ. ಈ ಆಂಫೋಟೇಷನ್ ಬಿ ಅನ್ನೋ ಡ್ರಗ್ ಏನಿದೆ ಅದು ಇನ್ನೂ ನಮಗೆ ಬಂದಿಲ್ಲ. ಈ ಆಸ್ಪತ್ರೆಗಳನ್ನು ಆನ್ಲೈನ್ ಮುಖಾಂತರ ಇನ್ನೆಂಟ್ ಮಾಡಲಿಕ್ಕೆ KPME ಪೋರ್ಟಲ್ ಮುಖಾಂತರ ಎಲ್ಲರಿಗೂ ನಾವು ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ನಿರ್ದೇಶನದಂತೆ ಅವರೆಲ್ಲ ಇನ್ನೆಂಟ್ ಹಾಕಿದ್ದಾರೆ. ಆ ಡ್ರಗ್ ಅವೈಲಬಿಲಿಟಿ ಮೇಲೆ ಸರ್ಕಾರದಿಂದ ನಮಗೆ ಬಂದು ಕೂಡಲೇ ಅದನ್ನು ಬಳಸ್ಬೋದು. ಅಲ್ಲಿವರೆಗೆ ನಾರ್ಮಲ್ ಕೋರ್ಸಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅದನ್ನು ಅವರು ಕೊಡಬೇಕಾಗ್ತದೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಡಾಕ್ಟರ್ಗಳಿಗೆ ನಿನ್ನೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬೆಂಗಳೂರಿಂದ ಎಕ್ಸ್ಪರ್ಟ್ ಡಾಕ್ಟರ್ಸ್ ಜೊತೆಗೆ ಕೂಡ ವಿಡಿಯೋ ಕಾನ್ಫರೆನ್ಸ್ ಆಗಿದೆ. ನಮ್ಮ ಕಮಿಷನರ್ ಹೆಲ್ತ್ ಅವರು ಮಾಡಿಸಿದ್ದಾರೆ. ಅವರು ಕೆಲವರು ಡೌಟ್ಗಳನ್ನು ಕೇಳಿದ್ದಾರೆ, ಅವರು ಕ್ಲಾರಿಫೈ ಮಾಡಿದ್ದಾರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು. 7 ಜನ ರಿಕವರ್ ಆಗಿದ್ದಾರೆ ಇದುವರೆಗೆ. ಸೊ ಇದನ್ನು ನಾವು ಸರ್ಕಾರ ಗಮನಕ್ಕೂ ತರ್ತಾ ಇದ್ದೀವಿ. ಕೇಸಸ್ ಹೆಚ್ಚಿಗೆ ಇದಾವೆ, ನಮಗೆ ಈ ಸಂಬಂಧಪಟ್ಟ ಡ್ರಗ್ಸ್ ಬೇಕಾಗತ್ತೆ ಅಂತ ಹೇಳಿದ್ವಿ. ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಸರ್ಕಾರ ಗಮನಕ್ಕೆ ತರ್ತಾ ಇದ್ದಾರೆ. ಅದನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಲಾಲಸಾಬಾದ್ ಸಬ್ರಕುಳ V4 ನ್ಯೂಸ್ ವಿಜಯಪುರ.